ಮಂಗಳೂರಿನ ಸಹ್ಯಾದ್ರಿ ಮೈದಾನದಲ್ಲಿ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಈ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸುವಂತ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಸಹಿತ ಎಐಸಿಸಿಯ ಅನೇಕ ಮಂದಿ ನಾಯಕರುಗಳು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಈ ರಾಜ್ಯದ ಎಲ್ಲ ಸಚಿವರುಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳು ಮತ್ತು ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಪ್ರಮುಖ ಪಕ್ಷದ ಕಾರ್ಯಕರ್ತರ ಸಹಿತ ಪದಾಧಿಕಾರಿಗಳು ಭಾಗವಹಿಸುವಂತ ಒಂದು ವಿಶಿಷ್ಟವಾದ ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು, ಇದು ಭಾರತ ದೇಶದಲ್ಲಿ ಚುನಾವಣೆಗೆ ಬರುವ ಲೋಕಸಭಾ ಚುನಾವಣೆಗೆ ಮುಂದಾಗಿ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಇಂತಹ ಒಂದು ಬೃಹತ್ ಕಾಂಗ್ರೆಸ್ಸಿನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಕಾರ್ಯಕ್ರಮವಾಗಿ ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಇದು ವಿಶೇಷ. ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಮಂಗಳೂರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಇದೆ. ಅಂಥ ಒಂದು ಪ್ರದೇಶವನ್ನೇ ಇವತ್ತು ಕರ್ನಾಟಕದಲ್ಲಿ ಮಂಗಳೂರನ್ನು ಆಯ್ಕೆ ಮಾಡಿಕೊಂಡು ಇದೊಂದು ಬೃಹತ್ ಸಮಾವೇಶವಾಗಿ ನಮ್ಮ ಪಕ್ಷದ ಸಂಘಟನಾ ಒಂದು ಶಕ್ತಿಯನ್ನು ನಮ್ಮ ವಿರೋಧ ಪಕ್ಷದವರಿಗೆ ತೋರಿಸುವ ನಿಟ್ಟಿನಲ್ಲಿ ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂತಹ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಈಗಾಗಲೇ ನಮ್ಮ ಸಂಘಟನೆ ಈ ಎರಡು ಜಿಲ್ಲೆಗಳಿಗಾಗಿ ಕೆಪಿಸಿಸಿಯಿಂದ ಬೇರೆ ಬೇರೆ ವೀಕ್ಷಕರನ್ನು ಪ್ರತಿಯೊಂದು ಬ್ಲಾಕ್ ಮಟ್ಟಕ್ಕೂ ಒಬ್ಬೊಬ್ಬರು ವೀಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಉಸ್ತುವಾರಿಗಳಿದ್ದಾರೆ. ಈಗಾಗಲೇ ಹೇಳಿದಂತೆ MS ಮಹಮ್ಮದ್ರವರು ಉಸ್ತುವಾರಿ, ದುರ್ಗಾಪ್ರಸಾದ್ ರೈ ಅವರು ಉಸ್ತುವಾರಿ, ನಮ್ಮ ಭಾಸ್ಕರ್ ಕೋಡಿಮಳವರು ಉಸ್ತುವಾರಿ. ಈ ರೀತಿ ಪ್ರತಿಯೊಂದು ಬ್ಲಾಕಿಗೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಒಬ್ಬೊಬ್ಬರು ಉಸ್ತುವಾರಿಗಳನ್ನು ನೇಮಕ ಮಾಡಿಕೊಂಡು ಈ ಒಂದು ಸಮಾವೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಂತಹ ದೃಷ್ಟಿಯಲ್ಲಿ ಕಾರ್ಯಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಈಗಾಗಲೇ ಏನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಜನರಿಗೆ ಚುನಾವಣೆಗೆ ಮೊದಲಾಗಿ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಆ ಭರವಸೆಗಳನ್ನು ಚಾಚೂ ತಪ್ಪದೆ ಈಡೇರಿಸುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಯಶಸ್ವಿಯಾಗುವುದಲ್ಲದೆ ಜನರ ಮೆಚ್ಚುಗೆಯನ್ನು ಗಳಿಸಿರುತ್ತಾರೆ. ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳು ಎನ್ನುವಂತ ವಿಶೇಷವಾದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದೆ. ಹಾಗಾಗಿ ಈ ಸಮಾವೇಶದ ಮೇಲೆ ನಾವು ಉಲ್ಲೇಖ ಮಾಡುವಂತದ್ದು, ಆ ದೃಷ್ಟಿಯಲ್ಲಿ ಈ ಸಮಾವೇಶ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಾವು ಈಗಾಗಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಮಟ್ಟದಲ್ಲಿ ಜನರ ಒಂದು ಭಾಗವಹಿಸುವಿಕೆ ಬೇಕಾಗಿ ಸಂಘಟನಾ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಪುತ್ತೂರಿಗೆ ಅದಕ್ಕೆ ಒಂದು ವಿಶೇಷವಾದ ಜವಾಬ್ದಾರಿ ಮತ್ತು ಪುತ್ತೂರಿನಿಂದ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇವತ್ತು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇದೆ. ಅದು ಯಾಕೆ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿರಬಹುದು. ಒಂದು ಕಡೆ ಇಡೀ ಎರಡು ಜಿಲ್ಲೆಯಲ್ಲಿ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಕ್ತ ಪೂರ್ವ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಶಾಸಕರಾಗಿ ಆಡಳಿತಾರೂಢ ಪಕ್ಷದಲ್ಲಿರುವಂತವರು ಪುತ್ತೂರಿನ ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಹಾಗಾಗಿ ಪುತ್ತೂರಿನಿಂದ ಗರಿಷ್ಠ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವಂತ ಯೋಜನೆಗಳನ್ನು ನಾವು ಈಗಾಗಲೇ ನಮ್ಮ ಶಾಸಕರು 3 ಸಭೆಗಳನ್ನು ವಿಶೇಷವಾಗಿ ಕರೆದಿದ್ದಾರೆ. ಈ ಒಂದು ಒಮ್ಮೆ ನಮ್ಮ ದಿನಾಂಕ ಮುಂದೂಡಲ್ಪಟ್ಟಿತ್ತು. ಆ ಎರಡನೇ ಈಗ 17ನೇ ತಾರೀಕಿಗೆ ಕಾರ್ಯಕ್ರಮಕ್ಕಾಗಿ ಮೊನ್ನೆಯೂ ಮತ್ತೊಮ್ಮೆ ಅವರ ಇರುವಾಗ ಒಂದು ಸಭೆಯನ್ನು ಕರೆದು ನಮ್ಮ ಪ್ರತಿಯೊಂದು ವಲಯ ಮಟ್ಟದಿಂದ, ಪ್ರತಿಯೊಂದು ಭಾಗದಿಂದಲೂ ಗ್ರಾಮ ಮಟ್ಟದಿಂದ ಮತ್ತು ನಗರ ಮಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವಾಗ ಈಗಾಗಲೇ ಬಹಳ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರೀಗ ಈ ವಾರ ಸಂಪೂರ್ಣವಾಗಿ ಅಧಿವೇಶನ ನಡೀತಾ ಇದೆ. ಆದರೂ ಇವತ್ತು ಅದಕ್ಕೆ ಮೊದಲಾಗಿ ಅದಕ್ಕೆ ಬೇಕಾದಂತ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ನಾಯಕರುಗಳು ಎಲ್ಲರಿಗೂ ನೀಡಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಎಲ್ಲ ವಲಯದ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳಿಗೆ ಜವಾಬ್ದಾರಿಯನ್ನು ನೀಡಿ ಅದರಲ್ಲಿ ನಾವೆಲ್ಲ ಉಪಸ್ಥಿತರಿದ್ದು ಆ ಒಂದು ವ್ಯವಸ್ಥಿತವಾದ ಸಂಘಟನೆ ಅಂದರೆ
ಆ ಜನ ಅದಕ್ಕೆ ಹೋಗುವ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗಾಗಲೇ ನಾವು ತಿಳ್ಕೊಂಡ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅತಿ ಹೆಚ್ಚು ಸಂಖ್ಯೆ ನಮ್ಮ ನಿರೀಕ್ಷೆಯ ಪ್ರಕಾರ ಈಗಾಗಲೇ 10,000 ಜನರ ನಿರೀಕ್ಷೆ ಪುತ್ತೂರಿನಿಂದ ನಮ್ಮದಿದೆ. ನಾವು ಅದಕ್ಕೆ ಬೇಕಾದ 2 ಬ್ಲಾಕ್ಗಳಿಂದ ಸೇರಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಈಗಾಗಲೇ ಎಷ್ಟು ಬಸ್ಸು ಬೇಕು, ಯಾರಿಗೆ ಯಾವ ಪ್ರದೇಶಕ್ಕೆ ಬಸ್ಸು ಬೇಕು, ಏನು ವಾಹನ ಬೇಕು ಎಲ್ಲವನ್ನು ಒದಗಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಲಾಗಿದೆ. ಈಗಾಗಲೇ ನಮ್ಮ ಯೋಚನೆಗಳು ಹೇಗಿದೆ ಅಂತ ಹೇಳಿದ್ರೆ, ಒಂದು ಬೂತಿನಿಂದ 220 ಬೂತ್ ಇದೆ. ಒಂದು ಬೂತ್ನಿಂದ 50 ಜನ ಹೋದ್ರೆ 10,000 ದಾಟ್ತದೆ. ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಅಂದ್ರೆ ಈಗಾಗಲೇ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿರುವಂತಹ ಫಲಾನುಭವಿಗಳನ್ನೇ ಕರ್ಕೊಂಡು ಹೋದ್ರೆ ನಮಗೆ ಸಾಧ್ಯ ಇಲ್ಲ. ಅಷ್ಟು ಜನ ಅದಕ್ಕಿಂತ ಇನ್ನಷ್ಟು ಬಹಳಷ್ಟು ಮಂದಿ ಹೆಚ್ಚು ಇರುವಂತಹ ಒಂದು ಸಂದರ್ಭ. ಎಲ್ಲ ಬರ್ತಾರೆ ಅಂತಲ್ಲ, ಆದ್ರೆ ಒಂದು ಕನಿಷ್ಠ ಒಂದು ಬೂತ್ನಿಂದ 50 ಜನರನ್ನು ಕರ್ಕೊಂಡು ಹೋಗುವಂತದ್ದು ದೊಡ್ಡ ಕಷ್ಟ ಅಲ್ಲ. ಆದ್ರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಹೇಳಿದಾಗೆ ಕೇಳಿದಾಗೆ ವ್ಯವಸ್ಥೆಯನ್ನು ಮಾಡುವಂತವರಿದ್ರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ನಮ್ಮ ಶಾಸಕರು ಅಂತ ಹೇಳುವಂತ ವಿಚಾರ. ಹಾಗಾಗಿ ಪುತ್ತೂರಿನಿಂದ ಈ ಸಮಾವೇಶಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ವ್ಯವಸ್ಥೆಗಳನ್ನು ಈಗಾಗಲೇ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಎಲ್ಲ ನಮ್ಮ ವಲಯ ಅಧ್ಯಕ್ಷರುಗಳು, ಬ್ಲಾಕ್ನ ಬೂತ್ ಅಧ್ಯಕ್ಷರುಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸಮಾವೇಶ ಯಶಸ್ವಿ ಆಗುವುದಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗಿದೆ ಅಂತ ಹೇಳುವಂತಹ ಒಂದು ಉತ್ತರವನ್ನು ನಮ್ಮ ಪ್ರತಿಪಕ್ಷಗಳಿಗೆ ಕೊಡುವ ನಿಟ್ಟಿನಲ್ಲಿ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ಯಾವ ರೀತಿಯಲ್ಲಿ ಮುಟ್ತಾ ಇದೆ ಅಂತ ಹೇಳುವಂತಹ ವಿಚಾರವನ್ನು ತಿಳಿಸುವ ನಿಟ್ಟಿನಲ್ಲಿ ಮತ್ತೆ ವಿಶೇಷವಾಗಿ ಪುತ್ತೂರಿನಲ್ಲಿ ನಮ್ಮ ಶಾಸಕರು ಈಗಾಗಲೇ 8 ತಿಂಗಳ ಕಾಲ ಯಾವ ರೀತಿ ಆಡಳಿತವನ್ನು ನಡೆಸಿದ್ದಾರೆ, ಜನರ ಪ್ರೀತಿಯನ್ನು ಯಾವ ರೀತಿ ಗಳಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ, ಅದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಆಗಬೇಕು ಉದ್ದೇಶದಿಂದ ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು, ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ನಮ್ಮ ಉದ್ದೇಶ ಏನಂತೇಳಿದ್ರೆ, ಮುಂದಿನ ಲೋಕಸಭಾ ಚುನಾವಣೆ ಸುಮಾರು 30-35 ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪಾರ್ಲಿಮೆಂಟ್ ಸದಸ್ಯರಾಗುವಂತಹ ಅವಕಾಶ ಆಗಲಿಲ್ಲ. ಬಿಜೆಪಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗುವಂತಹ ಅವಕಾಶ ಕಳೆದ 35 ವರ್ಷಗಳಿಂದ ಆಗಿದೆ. ಈ ವಿಸ್ತರದ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಮಂಗಳೂರಿನ ಜಿಲ್ಲೆಯ ಒಂದು ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯನ್ನು ನಾವೊಂದು ಪ್ರಬಲ ಪೈಪೋಟಿ ಕೊಡುವಂತ ರೀತಿಯಲ್ಲಿ ಒಂದು ಪ್ರಬಲವಾದಂತ ವಿಚಾರವಾಗಿ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಯಾಕೆಂತಂದ್ರೆ ಯಾವ ಹೋರಾಟ ಮಾಡಿ ಆದರೂ ಕೂಡ ಯಾವುದೇ ರೀತಿಯ ಕಷ್ಟ ಅಥವಾ ಯಾವುದೇ ರೀತಿಯ ವಿಚಾರಗಳು ಬಂದರೂ ಕೂಡ ನಾವು ಅದನ್ನು ಎದುರಿಸಿ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕೆಂಬ ರೀತಿಯ ಉದ್ದೇಶದಲ್ಲಿ ಇಡೀ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಒಂದಾಗಿ ಕೆಲಸ ಮಾಡುವಂತಹ ಅವಕಾಶಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚಿನ ಕಾರ್ಯಕರ್ತರು ಸೇರಿಸುವಂತಹ ಕೆಲಸಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಉಡುಪಿ, ನಮ್ಮ ಪಕ್ಕದ ಉಡುಪಿ ಜಿಲ್ಲೆಯಿಂದ ಕೂಡ ನಾನು ನಿನ್ನ ಬೈಂದೂರಿಗೆ ಹೋಗಿದ್ದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ಕೂಡ ಕನಿಷ್ಠ 5,000 ಜನರನ್ನು ಸೇರಿಸುವಂತಹ ಕಾರ್ಯಕರ್ತರು ಕೆಲಸ ಅಲ್ಲಿ ಕೂಡ ಆಗ್ತದೆ. ಇಲ್ಲಿ ಕೂಡ ಇವತ್ತು ಹೇಮನಾಶ್ ಹೇಳಿದ ರೀತಿಯಲ್ಲಿ ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ 10,000 ಕಾರ್ಯಕರ್ತರಿಗೆ ಕಡಿಮೆ ಆಗದಂತ ರೀತಿಯಲ್ಲಿ ನಾವು ಆ ಒಂದು ಕಾರ್ಯಕ್ರಮ ಹೋಗುವಂತ ರೀತಿಯ ಸಿದ್ಧತೆಗಳು ಮಾಡ್ತಾ ಬಂದಿದ್ದೇವೆ. ನಮಗೆ ಈ ಸಲ ಹೆಚ್ಚು ಕಷ್ಟ ಆಗುವುದಿಲ್ಲ ಎಂಬುದನ್ನು ಹೇಮನಾಶ್ ಹೇಳಿದ, ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಸನ್ಮಾನ ಅಶೋಕ್ ಕುಮಾರ್ ಅವರ ಜನಪರವಾದಂತಹ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮ. ನಾವು ಕೆಲವು ಕಡೆ ಹೋಗುವಾಗ ಮಹಿಳೆಯರು ವಿಶೇಷವಾಗಿ ಸ್ವಯಂ ಪ್ರೇರಿತರಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಂಡಂತಹ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಯಾವಾಗ ಎಷ್ಟು ಗಂಟೆ ಹೋಗುವುದಂತೇಳಿ ಅವರೇ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ 5 ಕೋಟಿಯನ್ನೇ ಖರ್ಚು ಮಾಡಿದ ದೊಡ್ಡ ಸಾಧನೆ ಮಾಡಿದ್ದ ಹೇಳುವಂತಹದ್ದು, ಬೆನ್ನು ತಟ್ಟಿಕೊಳ್ಳುವಂತಹದ್ದು, ಅದು ಒಬ್ಬ ಜನಪ್ರತಿನಿಧಿ ಮಾಡಿದ್ದಾನೆ ಎಂಬುದಕ್ಕೆ ಅದಕ್ಕೆ ನಾವು ಹೇಳಲಿಕ್ಕೆ ಆಗುವುದಿಲ್ಲ. 5 ಕೋಟಿ ರೂಪಾಯಿ ಅಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಎಷ್ಟು ತಂದಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಅದು ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂತ ವಿಚಾರ. ಈಗ ನಾನೇ ಹೇಳಿದ ರೀತಿಯಲ್ಲಿ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನಗೆ ನಿರ್ದಿಷ್ಟ ಅನುದಾನ ತಂದು ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಅದು ನನ್ನ ದೊಡ್ಡ ಸಾಧನೆ ಅಲ್ಲ. ಅದು ಯಾರಿಗೆಲ್ಲರಿಗೂ ಬರ್ತದೆ, ಬಾಯಿ ಬಾರದವನಿಗೂ ಬರ್ತದೆ, ಕೈಯಲ್ಲಿ ಬರೆಯಲಿಕ್ಕೆ ಬರದವರಿಗೂ ಅದು ಬರ್ತದೆ.
ಅದಕ್ಕೆ ಅವನಿಯಮವಾಗುವಂಥ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ. ನಮಗೆ ಸಿಗುವಂಥ ಅನುದಾನದಿಂದ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಿ ಅದಕ್ಕಿಂತ ಹೆಚ್ಚಿನ ಅನುದಾನ ಏನು ತಂದಿದ್ದೇವೆ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ, ಏನು ಜನರಿಗೆ ಬೇಕಾಗ್ತದೆ, ಅದು ಇಲ್ಲಿ ಪ್ರಮುಖವಾದಂಥ ಚರ್ಚೆ ಆಗಬೇಕಂತ ವಿಚಾರ. ಇದೆಲ್ಲವನ್ನು ಕೂಡ ನಾವು ಇವತ್ತು ಜನರ ಮುಂದೆ ಇಟ್ಟುಕೊಂಡು ಈ ರೀತಿಯ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಕೆಲಸ ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದೇವೆ. ಏನೇ ಇರಲಿ, ಈಗ 17ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವು ತಿಳ್ಕೊಂಡಾಗೆ ಕನಿಷ್ಠ 1 ಲಕ್ಷ ಕಾರ್ಯಕರ್ತರು ಸೇರುವಂತ ಅವಕಾಶ ಇದೆ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.